ಹತ್ರಾಸ್ನಲ್ಲಿ ನಡೆದ ದಲಿತ ಯುವತಿಯ ಅತ್ಯಾಚಾರ ಪ್ರಕರಣವು ದೇಶವೇ ತಲೆತಗ್ಗಿಸುವಂತಹ ಪ್ರಕರಣವಾಗಿದ್ದು ಈ ನರಹಂತಕರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು, ಅವರನ್ನ ಗಲ್ಲಿಗೆ ಏರಿಸಬೇಕು ಅಂತ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಮಿಥುನ್ ರೈ ಆಗ್ರಹಿಸಿದ್ದಾರೆ. ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ನಡೆದಂತಹ ದಲಿತ ಯುವತಿಯ ಅತ್ಯಾಚಾರ ದೌರ್ಜನ್ಯವನ್ನು ಖಂಡಿಸಿ ಪುತ್ತೂರು ಮತ್ತು ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ ಎಸ್ಸಿ ಘಟಕದ ವತಿಯಿಂದ ಪುತ್ತೂರಿನ ಅಮರ ಜವಾನ್ ಜ್ಯೋತಿ ಬಳಿಯಲ್ಲಿ ನಡೆದಂತಹ ಪ್ರತಿಭಟನಾ ಸಭೆಯಲ್ಲಿ ಅವರು ಮಾತನಾಡಿದರು. ಅಲ್ಲ ಪಾರ್ಥಿವ ಶರೀರಕ್ಕೆ ಅಲ್ಲ ಕುಟುಂಬಕ್ಕೆ ಏಪ ನ್ಯಾಯ ತಿಕ್ಕೊಂಡು ಬಂದಾಗ ಆ ನಾಲ್ಕು ನರಹಂತಕ್ಕೆ ನಕ್ಲೇನು ಸಾರ್ವಜನಿಕ ಸ್ಥಳಕ್ಕೆ ಉಂಟಾದ ಅಕ್ಕಲಕ್ಕೆ ಗಲ್ಲು ಶಿಕ್ಷೆ ಕೊಟ್ಟು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟು ಇನಿ ಮಂತ್ರಿರಚ್ಚಿನ ತಪ್ಪು ಅರಿವಾಯ್ಪುರ ಮುಟ್ಟ ಎಂಕಲ ಹೋರಾಟ ಉಂಟುಚಿ ಪಂಪುರಚ್ಚಿನ ಪಾತ್ರ ಪಡೆದು ಇನಿ ಕಾಂಗ್ರೆಸ್ ಪಕ್ಷ ಇಡೀ ಜಿಲ್ಲಾದ್ಯಂತ ಹೋರಾಟ ಮಾಡಿಕೊಂಡು. ಕೆಪಿಸಿಸಿ ಸದಸ್ಯ ಎಂಎಸ್ ಮೊಹಮ್ಮದ್ ಅವರು ಮಾತನಾಡಿ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಯೋಗಿ ಎಂಬ ಹೆಸರನ್ನು ಇಟ್ಟುಕೊಂಡು ಯೋಗಿ ಸಮುದಾಯಕ್ಕೆ ಅವಮಾನ ಮಾಡ್ತಾ ಇದ್ದಾರೆ. ಹತ್ರಾಸ್ ಘಟನೆಯು ಸಂವಿಧಾನಕ್ಕೆ ಮಾಡಿರುವಂತಹ ಅವಮಾನವಾಗಿದೆ. ದಲಿತ ಶಕ್ತಿಯು ಎಚ್ಚೆತ್ತುಕೊಂಡಿದ್ದು ಇದು ಮುಂದಿನ ದಿನಗಳಲ್ಲಿ ಬಿಜೆಪಿಗೆ ಮುಳುವಾಗಲಿದೆ ಅಂತ ಹೇಳಿದ್ರು. ಅವೇ ಸಮುದಾಯಕ್ಕೆ ಸೇರಿದಂತ ಒಂದು ಪಣ್ಣಗೆ ಈ ರೀತಿಯ ಅವಮಾನ ಆದ್ರೆ ಅಕ್ಕಳ ಕುಟುಂಬಕ್ಕೆ ನ್ಯಾಯ ತಿಕ್ಕಂದ ಸಂದರ್ಭಗಳು ಈ ಮೌನವಾದ ಕುರುಲಂಚನ ಒಂದು ವ್ಯವಸ್ಥೆ ಅಂತ ಅವು ಡಾಕ್ಟರ್ ಅಂಬೇಡ್ಕರ್ಗೆ ಸಂವಿಧಾನದ ಹಕ್ಕು ಮಂತ್ರ ಅವಮಾನ ವಿಚಾರ ಈ ಸಂದರ್ಭ ಮಾತಾಡಿದ ಅರ್ಥವನ್ನು ಪಡೆಯುವ ಅವಶ್ಯಕತೆ ಹೊಂದಿದ ವಿಚಾರ. ಸಭೆಯಲ್ಲಿ ಅಂಬೇಡ್ಕರ್ ತತ್ವರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಗಿರಿಧರ್ ನಾಯಕ್, ದಲಿತ ಸೇವಾ ಸಮಿತಿ ಜಿಲ್ಲಾಧ್ಯಕ್ಷ ಸೇಸಪ್ಪ ಬಿದ್ರಕಾಡು, ವಿಟ್ಲ ಉಪ್ಪಿನಂಗಡಿ ಕಾಂಗ್ರೆಸ್ ಎಸ್ಸಿ ಘಟಕದ ಮುಖಂಡ ಸೇಸಪ್ಪ ನೆಕ್ಕಿಲು, ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೊಹಮ್ಮದ್ ಬಡಗನ್ನೂರು, ಮಾಜಿ ಅಧ್ಯಕ್ಷ ಕಾವು ಹೇಮನಾಥ್ ಶೆಟ್ಟಿ, ಕೆಪಿಸಿಸಿ ಸದಸ್ಯ ಡಾಕ್ಟರ್ ರಘು ಮತ್ತಿತರರು ಹಾಜರಿದ್ದರು.